ಮುಡಿಪು ಜಂಕ್ಷನ್ ರಸ್ತೆ ಮಧ್ಯದಲ್ಲಿ ಆಟೋ ರಾಜ್ ಕನ್ಮಾರ್ ಸಂಘಟನೆಯಿಂದ ಸೌಹಾರ್ದ ಇಫ್ತಾರ್ ಕೂಟ ನಡೆಯಿತು. ಆದರೆ ಈ ಒಂದು ಇಫ್ತಾರ್ ಕೂಟದ ವಿಡಿಯೋ ಮಾತ್ರ ಸಾಕಷ್ಟು ವೈರಲ್ ಆಗಿದೆ. ಜನಸಾಮಾನ್ಯ ದಿನನಿತ್ಯ ಚಲಿಸುವ ರಸ್ತೆಗಳನ್ನು ಬ್ಲಾಕ್ ಮಾಡಿ ಇನ್ನಿತರ ಚಟುವಟಿಕೆಗಳು ಬಳಸುವುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಗಮನ ಹರಿಸಿ ನಿಯಂತ್ರಣ ಮಾಡಬೇಕು ಅಂತ ಒಂದಷ್ಟು ಜನ ಹೇಳಿದರೆ, ಇದರ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೀತಾನೆ ಇವೆ. ಒಟ್ಟಾರೆಯಾಗಿ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದೆ. ರಸ್ತೆಯನ್ನು ಬ್ಲಾಕ್ ಮಾಡಿದ್ದಾರೆ, ಇದು ಸರಿ ಅಂತ ಕೆಲವರು, ಇಲ್ಲ ಈ ರೀತಿ ಮಾಡಿದರೆ ಮುಂದಿನ ದಿನಗಳಿಗೆ ಕಷ್ಟ ಆಗ್ತದೆ ಅನ್ನೋದು ಇನ್ನೊಂದು ವಾದ. ಒಟ್ಟಾರೆಯಾಗಿ ಈ ಒಂದು ಮುಡಿಪಿನಲ್ಲಿ ನಡೆದಂತಹ ಸೌಹಾರ್ದ ಇಫ್ತಾರ್ ಕೂಟದ ವಿಡಿಯೋ ಮಾತ್ರ ಸದ್ಯ ವೈರಲ್ ಆಗಿದೆ. Ahora